ಉಂಟದೆ. ನಮ್ಮ ಶಾಲೆಗೆ ಪ್ರತಿ ಒಂದು ಏಳಿಗೆಗಾಗಿ ನಮ್ಮ ಶಾಲಾ ಮಕ್ಕಳ ಕಲಿಕಾ ಅಭಿವೃದ್ಧಿಗೋಸ್ಕರ ಪ್ರತಿ ವರ್ಷ ನಮಗೆ ಸಹಾಯ ಹಸ್ತ ಚಾಚ್ತಾ ಇದ್ದಾರೆ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ನವರು. ಅವರು ನಮ್ಮ ಪ್ರೀತಿಯ ಆತ್ಮೀಯ ಪ್ರೀತಿಯ ಆಹ್ವಾನಕ್ಕೆ ಹೋಗೊಟ್ಟು ಬಂದಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಗ್ರಾಮ ಪಂಚಾಯಿತಿಯ ಸದಸ್ಯರು ಅಬ್ಬಾಸ್ ಸರ್ ಇದ್ದಾರೆ, ನಮ್ಮ SDMC ಅಧ್ಯಕ್ಷರಿದ್ದಾರೆ, ನಮ್ಮ ಸಲಹಾ ಸಮಿತಿಯ ಅಧ್ಯಕ್ಷರು ಅಮಿತ್ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ಗ್ರಾಮದ ಪ್ರಮುಖ ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಹಳೆಯ ವಿದ್ಯಾರ್ಥಿಗಳು ಮತ್ತು ಎಲ್ಲ ಹಿರಿಯ ಗಣ್ಯರು, ಮಕ್ಕಳ ವೃಂದದವರು ಎಲ್ಲರೂ ಇಲ್ಲಿ ಭಾಗವಹಿಸಿದ್ದೀರಿ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಧ್ವಜಾರೋಹಣ ದೇವದಾಸ್ ಸರ್, ಡಾಕ್ಟರ್ ದೇವದಾಸ್ ಸರ್ ಸರಿ. One, two, three. Salute. ರಾಷ್ಟ್ರಗೀತೆ ಶುರುಕರ್. भारत माता की विश्व तिरंगा प्यारा झंडा ऊंचा रहे हमारा विजयी विश्व तिरंगा प्यारा सदा शक्ति सरसाने वाला. ಧ್ವಜಾರೋಹಣವನ್ನು ನಿರ್ವಹಿಸಿಕೊಟ್ಟಂತಹ ಡಾಕ್ಟರ್ ದೇವದಾಸ್ ಸರ್ ಮತ್ತು SDMC ಅಧ್ಯಕ್ಷರಾದ ಅಶ್ರಫ್ ಸರ್ಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಡಾಕ್ಟರ್ ದೇವದಾಸ್ ಸರ್ ಮಾತನಾಡೋಣ. ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಉರುಮನೆ ಶಾಲೆಯ ಬೆಟರ್ಮೆಂಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀಯುತ ಅಶ್ರಫ್ನವರೇ, ಹಾಗೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮತ್ತು ಹಲವಾರು ಮಂದಿ ಬಂದಿದ್ದೀರಿ. ಹಾಗೆ ಉರುಮನೆಯ ಶಾಲೆಯ ಶಿಕ್ಷಕ ವರ್ಗದವರೇ, ಹಾಗೆ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ಲಿನ ಸದಸ್ಯರೇ, ಮಕ್ಕಳೇ, 77ನೇ ಸ್ವಾತಂತ್ರ್ಯೋತ್ಸವ. ಸ್ವಲ್ಪ ನನ್ನಲ್ಲಿಯೂ ಕೂಡ ಸ್ವಲ್ಪ ಇದ್ದಿತ್ತು 76ನೇ 77ನೇ ಅಂತ, ಅದು ಇವತ್ತು ಪೇಪರ್ ಕಂಪ್ಲೀಟ್ ಆಗಿ 77 ಅಂತ ಇವತ್ತೆಲ್ಲ ಪೇಪರ್ಗಳಲ್ಲಿ ಬಂದು. ಈಗ ನಾನು ಬರುವಾಗ ನಮ್ಮ ಪ್ರಧಾನಿಯವರ ಭಾಷಣವನ್ನು ಕೇಳ್ತಾ ಇದ್ದೆ ರೇಡಿಯೋದಲ್ಲಿ. ಬಹಳ ಒಂದು ಉತ್ತಮ ಭಾಷಣ. ಈಗಾಗಲೇ ನಮ್ಮ ದೇಶ ಇಡೀ ಪ್ರಪಂಚದಲ್ಲೇ 5ನೇ ಇದರಲ್ಲಿದೆ, ಸ್ಥಾನದಲ್ಲಿದೆ. ಯಾವುದು? ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ, ಇಕಾನಮಿಕ್ ಪವರ್ ಅಂತ ಹೇಳ್ತೇವೆ. ಅತಿ ಶೀಘ್ರದಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗ್ಲಿಕ್ಕಿದ್ದೇವೆ. ಅದರಿಂದಾಗಿ ಮಕ್ಕಳೇ, ನಮ್ಮ ಜವಾಬ್ದಾರಿ ಬಹಳ ಇದೆ. ನಮ್ಮ ಮತ್ತು ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಈ ದೇಶವನ್ನು ಇನ್ನು ಮುಂದೆ ಒಂದು ಒಳ್ಳೆಯ ಹಂತಕ್ಕೆ, ಇನ್ನೂ ಎತ್ತರಕ್ಕೆ ಕೊಂಡೋಗ್ಬೇಕಾದ್ರೆ ಬಹಳಷ್ಟು ಶ್ರಮವಿದೆ. ಆದ್ದರಿಂದಾಗಿ ನಾವೆಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ನನ್ನ ಒಂದು ಕೇಳಿಕೆ.
ಹಾಗೆ ನಮಗೆ ನಮ್ಮ 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 ಮುಂದೆ ಬಹಳಷ್ಟು ಅಡಚಣೆಗಳು ಇವೆ, ಬಹಳಷ್ಟು ಒಂದು ವಿಘ್ನಗಳು ಇವೆ. ಈ ವಿಘ್ನಗಳನ್ನೆಲ್ಲ ನಾವು ಅದನ್ನು ಇದು ಮಾಡಿ ಅದನ್ನು ಓವರ್ಕಮ್ ಮಾಡಿ ಆ ವಿಘ್ನಗಳನ್ನೆಲ್ಲ ಒಂದು ನಿವಾರಿಸಿ ನಾವು ಮುಂದೆ ಹೋಗಬೇಕಾಗ್ತದೆ. ಈ ಶಾಲೆ ವಿಷಯ ಹೇಳಬೇಕಾದ್ರೆ ನಾವು ನಮ್ಮ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಸಂಸ್ಥೆಯವರು 77ನೇ ಇಸವಿಯಲ್ಲಿ 97ನೇ ಇಸವಿಯಲ್ಲಿ ಈ ಶಾಲೆಗೆ ನಮ್ಮ ಒಂದು ಗಮನವನ್ನು ಇಟ್ಟೆವು. ಆ ವರ್ಷ ಈ ಶಾಲೆಯಲ್ಲಿ ಪೀಠೋಪಕರಣಗಳ ಒಂದು ಸಮಸ್ಯೆ ಇತ್ತು. ಆ ಪೀಠೋಪಕರಣಗಳನ್ನು ಕೊಟ್ಟು ಅಲ್ಲಿ ಬೋರ್ಡ್ನಲ್ಲಿ ಇದೆ. ನಾವು ತದನಂತರ ಬಹಳಷ್ಟು ಈ ಶಾಲೆಗೆ ನಾವು ಕೆಲಸ ಮಾಡಿದ್ದೇವೆ. ಒಂದು ಓವರ್ ಟ್ಯಾಂಕ್, ಹಾಗೆ ಒಂದು ಪಂಪ್ ಇದಕ್ಕೆ ಬಾವಿಗೆ, ಹಾಗೆ ಪ್ರತಿ ವರ್ಷ ಇಲ್ಲಿ ಬಂದು ಪುಸ್ತಕ ವಿತರಣೆ, ಉಚಿತ ನೋಟ್ಬುಕ್ ವಿತರಣೆ, ಒಂದು ವರ್ಷ ಒಂದು ಕ್ಯಾಂಡಲ್ ಇದು ಮೆಷಿನ್, ಹೀಗೆಲ್ಲ. ಈ ವರ್ಷ ಕೂಡ ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರೊಬ್ಬರಿದ್ದಾರೆ, ರೊಟೇರಿಯನ್ ಮಲ್ಟಿಪಲ್ ಪಾಲ್ ಹ್ಯಾರಿಸ್ಪುರ ಪ್ರೇಮ್ನಾಥ್ ಕುಡುವ ಅಂತ. ಅವರು ಕೆನರಾ ವರ್ಕ್ಶಾಪ್ಸ್ ಮರೋಳಿಯ ಮ್ಯಾನೇಜಿಂಗ್ ಡೈರೆಕ್ಟರ್. ಅವರ ಒಂದು ಫೌಂಡೇಶನ್ ಅಂತಿದೆ, ಕೆನರಾ ಫೌಂಡೇಶನ್. ಆ ಫೌಂಡೇಶನ್ ಮುಖಾಂತರ 30,000ದಷ್ಟು ಒಂದು ಉಚಿತವಾಗಿ ನಿಮ್ಮ ಮಕ್ಕಳಿಗೆ ನೋಟ್ ಪುಸ್ತಕ ಈಗ ವಿತರಿಸಲಿಕ್ಕಿದ್ದೇವೆ. ಇನ್ನು ಮುಂದೆಯೂ ನಾವು ನಿಮ್ಮ ಶಾಲೆಗೆ ಬಂದು ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯವನ್ನು ಮಾಡ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟು, ನನ್ನ ಹೆಸರು ಡಾಕ್ಟರ್ ದೇವದಾಸ್ ರೈ ಅಂತ. ನಾನು ರೋಟರಿ ಜಿಲ್ಲೆ ಅಂದರೆ 4 ಕಂದಾಯ ಜಿಲ್ಲೆಗಳು ಬಂದವು. ಅದರಲ್ಲಿ ಮಂಗಳೂರು, ಮೈಸೂರು, ಚಾಮರಾಜನಗರ ಮತ್ತು ಮಡಿಕೇರಿ, ಈ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡ ರೋಟರಿ ಜಿಲ್ಲೆ 3181 ಇದರ ಮಾಜಿ ಗವರ್ನರ್. ಹಾಗೆ ಕಣಚೂರು ಸಂಸ್ಥೆಯಲ್ಲಿ ವೈದ್ಯಕೀಯ ವಿಭಾಗದ ಮುಖ್ಯಸ್ಥನಾಗಿದ್ದೇನೆ. ಹಾಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ ರೋಟರಿ ಸದಸ್ಯರಾದ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ PHF ಸಂತೋಷ್ ಸೇಠ್, ರೊಟೇರಿಯನ್ M ವಸಂತ ಮಲ್ಯ, ರೊಟೇರಿಯನ್ ಜಗನ್ನಾಥ್ ಶೆಟ್ಟಿ, ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ PHF ರವಿ ಜಲಾನ್ ಈಗಿನ ಕಾರ್ಯದರ್ಶಿ, ಹಾಗೆ ರೊಟೇರಿಯನ್ PHF ಗಣೇಶ್ ಜಿಟಿ. ನಾವೆಲ್ಲರೂ ಇನ್ನು ಮುಂದೆ ಈ ಶಾಲೆಯ ಬೆಳವಣಿಗೆಯಲ್ಲಿ ಸಹಕಾರ ಕೊಡ್ತೇವೆ ಅಂತ ಹೇಳಿ ನನ್ನ ಮಾತು ಇಲ್ಲಿವರೆಗೂ ನಮ್ಮ ಶಾಲೆಯ ಅಭಿವೃದ್ಧಿ ಬಗ್ಗೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಅವರಿಗೆ ಎಲ್ಲ ನಮ್ಮ ಗ್ರಾಮದ ಎಲ್ಲ ಸದಸ್ಯರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ಪಾಲಕರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ಈಗ ನಮ್ಮ SDMC ಅಧ್ಯಕ್ಷರು ಕೆಲವೊಂದಿಷ್ಟು ಮಾತುಗಳನ್ನು ಹೇಳಬೇಕಾಗಿ ನೆನಪಿಸ್ತೇವೆ. ವಾರ್ಷಿಕೋತ್ಸವ ಆಚರಿಸುತ್ತಿರುವ ನಾವು ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ, ಕಳೆದ 40 ವರ್ಷಗಳಿಂದ ಈಚೆಗೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಉರ್ಮಣ ಎಂಬ ಹೆಸರಿನಲ್ಲಿ ನಮ್ಮ ಶಾಲೆಯು ಕಾರ್ಯಾಚರಿಸುತ್ತಾ ಇದೆ. ಈ 77ನೇ ವಾರ್ಷಿಕೋತ್ಸವ ನಾವು ಆಚರಿಸುವ ಈ ಸಂದರ್ಭದಲ್ಲಿ ನಮ್ಮ ಈ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಕಷ್ಟಗಳು, ಹಲವಾರು ನಷ್ಟಗಳನ್ನು ಅನುಭವಿಸಿ ಕೊನೆಗೂ ಬ್ರಿಟಿಷರನ್ನ ನಮ್ಮ ಈ ಭಾರತ ದೇಶದಿಂದ ಒದ್ದೋಡಿಸಿ ನಮ್ಮ ಭಾರತೀಯರಿಗೆ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು ಎಂದು ಹೆಸರಿಲ್ಲದೆ ಎಲ್ಲರೂ ಭಾರತೀಯರು ಎಂಬ ಆ ಒಂದು ವಿಭಾಗಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ನಮ್ಮ ಭಾರತ ದೇಶದಲ್ಲಿರುವ ಹಲವಾರು ಸಂಪತ್ತುಗಳನ್ನು ದೋಚಿಕೊಂಡು 200 ವರ್ಷ ನಮ್ಮ ಈ ಭಾರತ ದೇಶವನ್ನು ಆಳಿದಂತಹ ಬ್ರಿಟಿಷರು ಭಾರತ ದೇಶವನ್ನು ನಮಗೆ ಬಿಟ್ಟುಕೊಟ್ಟು ಹೋಗುವಾಗ ನಮ್ಮ ಭಾರತ ದೇಶ ಒಂದು ದಿವಾಳಿಯಾಗಿತ್ತು. ನಂತರ ಭಾರತ ದೇಶದ ಪ್ರಥಮ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರ ಪದ್ಧತಿಯಿಂದ ನಮ್ಮ ಭಾರತ ದೇಶವು ಉನ್ನತಿಯಿಂದ ಉನ್ನತಿಗೆ ಇರುತ್ತಾ ಇಷ್ಟರವರೆಗೆ ಬಂದು ಮುಟ್ಟಿದೆ. ಬ್ರಿಟಿಷರು ನಮ್ಮ ದೇಶವನ್ನ ಕೊಳ್ಳೆಹೊಡೆಯಲಿಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಅವರನ್ನ ಮುಂದುವರಿಯಲು ಬಿಡಲಿಲ್ಲ. ಅದಕ್ಕಾಗಿ ಅವರು ಉತ್ತಮ ಒಂದು ಪ್ಲಾನಿಂಗ್ ಮಾಡಿದನೆಂದರೆ
ನಮ್ಮ ಭಾರತ ದೇಶದಲ್ಲಿರುವ ಹಲವು ಧರ್ಮದ ವಿಭಾಗದವರನ್ನ ಪರಸ್ಪರ ಕಚ್ಚಾಡಿಸುವಂತಹ ಒಂದು ವ್ಯವಸ್ಥೆಯನ್ನು ಅವರು ಮಾಡಿ, ಆದರೂ ಆ ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿದಂತಹ ನಮ್ಮ ಹಿರಿಯ ಸೇನಾನಿಗಳು ಅದನ್ನು ಕಿವಿಗೊಡದೆ ಒಂದೇ ತಾಯಿಯ ಮಕ್ಕಳಂತೆ ಹೋರಾಡಿಕೊಂಡು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಅದು ಇನ್ನೂ ಮುಂದುವರಿಯಬೇಕಾಗಿದೆ. ಕಾರಣ ಆದರೂ ಅವರು ಬಾಕಿ ಇಟ್ಟು ಹೋದಂತಹ ಈ ಕಚ್ಚಾಡಿಕೊಂಡು ಭಿನ್ನಮತೆ ಅಂದರೆ ಮುಸಲ್ಮಾನರನ್ನ ಕಂಡರೆ ಹಿಂದೂಗಾಗುವುದಿಲ್ಲ, ಹಿಂದೂವನ್ನು ಕಂಡರೆ ಮುಸಲ್ಮಾನಕ್ಕಾಗಲ್ಲ, ಇಂತಹ ಒಂದು ವ್ಯವಸ್ಥೆಯು ಇನ್ನೂ ಸಹ ನಮ್ಮ ಭಾರತ ದೇಶದಲ್ಲಿ ಬಾಕಿ ಇದೆ. ಅದನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ತೊಲಗಿಸಬೇಕಾಗಿದೆ. ಅದು ಈ ಕಾಲಘಟ್ಟದ ಅಂದರೆ 20ನೇ ಶತಮಾನದ ಅನಿವಾರ್ಯತೆಯ ಒಂದು ವಿಷಯವಾಗಿದೆ. ಎಲ್ಲರೂ ಸೌಹಾರ್ದದಿಂದ, ಏನಂದ್ರೆ ನಾನು ಬಸ್ಸಲ್ಲಿ ಬರುವಾಗ ಬಸ್ಸಲ್ಲೊಂದು ಬರಹ ನೋಡಿದೆ, ಊರಿಗೆ ಅರಸನಾದರೂ ಬಸ್ಸಿಗೆ ಪ್ರಯಾಣಿಕ ಅಂತ ಹೇಳಿದರೆ, ನಾವು ಊರಿಗೆ, ನಮ್ಮ ಮನೆಗೆ, ನಮ್ಮ ಮಸೀದಿಗೆ, ನಮ್ಮ ಚರ್ಚಿಗೆ, ನಮ್ಮ ದೇವಸ್ಥಾನಕ್ಕೆ ಒಬ್ಬ ಮುಸಲ್ಮಾನ ಅಲ್ಲ ಹಿಂದೂ ಅಥವಾ ಕ್ರೈಸ್ತ ಅಲ್ಲ ಬೇರೆ ಒಬ್ಬನಾದರೂ ನಾವು ನಮ್ಮ ದೇಶ ಎಂಬ ವಿಷಯ ಬರುವಾಗ ಎಲ್ಲರೂ ಭಾರತೀಯರು ಎಂಬ ಒಂದು ಚಿಂತೆಯೊಂದಿಗೆ ನಾವು ಮುನ್ನುಗ್ಗಬೇಕಾಗಿದೆ. ನಾವು ನಮ್ಮ ಇಲ್ಲಿ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕಾಗಿ ಎಲ್ಲರೂ ನಾವು ಒಗ್ಗೂಡಿದ್ದೇವೆ. ನಾನು 6ನೇ ತರಗತಿಯಲ್ಲಿ ಕಲಿಯುವಾಗ ನಮ್ಮ ಈ ಶಾಲೆಯನ್ನು ನಮ್ಮ ರೋಟರಿ ಕ್ಲಬ್ನವರು ದತ್ತಗೊಂಡವರು ಹೋದರು. ಆ ಸಮಯದಲ್ಲಿ ನಮ್ಮ ಸಾರಾದಂತಹ ಹಸನ್ ಸಾಹಿಬ್ ಅವರು ಇದ್ದಾರೆ, ಅವರು ನಮ್ಮಿಂದ ಅಗಲಿದರು. ಅವರಿಗೆ ಸರ್ವಶಕ್ತನು ಚಿರಶಾಂತಿಯನ್ನು ನೀಡಲೆಂದು ನಾನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ. ಆವತ್ತಿನಿಂದ ನಮ್ಮ ಈ ರೋಟರಿ ಕ್ಲಬ್ನವರು ನಮ್ಮ ಶಾಲೆಯ ಒಂದೊಂದೇ ವಿಷಯವನ್ನು ತೆಗೆದುಕೊಂಡು ಪುಸ್ತಕ ವಿತರಿಸುವುದು ಹಾಗೂ ಬೆಂಚಿ ಇನ್ನಿತರ ಹಲವಾರು ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈ ವರ್ಷವೂ ಸಹ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಸುಮಾರು 30,000 ರೂಪಾಯಿಯ ಪುಸ್ತಕಗಳನ್ನು ವಿತರಿಸಲಿಕ್ಕಿದ್ದಾರೆ. ಅವರಿಗೆ ನಾನು ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಿಮ್ಮ ಹತ್ರ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ನನಗೆ ಹೇಳಲಿಕ್ಕಿರುವುದೆಂದರೆ, ಕಳೆದ ವರ್ಷ 76ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಇಲ್ಲಿ ಆಚರಿಸುವಾಗ ನಮ್ಮ ಈ ಶಾಲೆ ಈ ಒಂದು ಐಟಮ್ ಅಲ್ಲಿ ಇರಲಿಲ್ಲ, ಸೋರುತ್ತಾ ಇತ್ತು, ಪಾಯಿಂಟ್ ನೋಡಲೇ ಇರಲಿಲ್ಲ. ಶಾಲೆಯ ಆವರಣವು ಏನೆಲ್ಲ ಒಂದು ಸ್ಥಿತಿಯಲ್ಲಿತ್ತು. ನಮ್ಮ ಊರಿನ ಹಿರಿಯ ವ್ಯಕ್ತಿಗಳು ಸಲಹಾ ಸಮಿತಿಯನ್ನು ರೂಪೀಕರಿಸಿ ಅದರ ಅಧ್ಯಕ್ಷರಾದಂತಹ ನಮ್ಮ ಬಾಚವರು ಇಲ್ಲಿದ್ದಾರೆ, ಹಾಗೂ ನಮ್ಮ ಅಬ್ಬಾಸ್ ಅಂತಹ ಹಲವಾರು ಹಿರಿಯ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರ ಸಹಾಯ ಸಹಕಾರದೊಂದಿಗೆ ನಾವು ಇಷ್ಟರ ಮಟ್ಟಿಗೆ ಏನೆಂದರೆ, ಕಳೆದ ವರ್ಷ ನಾವು ಸ್ವಾತಂತ್ರ್ಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ಕೇವಲ 60 ಮಕ್ಕಳಿದ್ದರು. ಈಗ ಸುಮಾರು 80ಕ್ಕೆ ಮೇಲೆ ಬಂದಿದೆ. ಅದೇ ಅತಿ ದೊಡ್ಡ ಒಂದು ನಮ್ಮ ಶಾಲೆಗೆ ಸಿಕ್ಕಿದಂತಹ ಒಂದು ಸ್ವಾತಂತ್ರ್ಯವನ್ನು ಹೇಳಬೇಕಾಗ್ತದೆ. ನಮ್ಮ ಎಲ್ಲರ ಹತ್ರವೂ, ನಮ್ಮ ಈ ಊರಿನ ಹಿರಿಯರ ಹತ್ರ ಹಾಗೂ ನಮ್ಮ ಎಲ್ಲ ನಾಗರಿಕರ ಹತ್ರ ಇನ್ನೂ ನಮ್ಗೆ ಹೇಳಿರೋದು, ನಮ್ಮ ಶಾಲೆಯನ್ನು ಇನ್ನೂ ಉದ್ಧಾರ ಮಾಡಲಿಕ್ಕೆ ನಮ್ಮ ಹಿರಿಯ ನೇತಾರರು ನಮ್ಮೊಂದಿಗಿದ್ದಾರೆ, ರೋಟರಿ ಕ್ಲಬ್ನವರು ನಮ್ಮೊಂದಿಗಿದ್ದಾರೆ. ಅವರು ಹೇಳ್ತಾರೆ, ಮಕ್ಕಳ ಶಾಲೆಯನ್ನು ಮಕ್ಕಳ ಸಂಖ್ಯೆಯನ್ನು ನೀವು ಜಾಸ್ತಿ ಮಾಡಿ ಬೇಕಾದ ಸವಲತ್ತುಗಳು ನಾವು ಕೊಡ್ತೇವೆ ಎಂದು ಹೇಳುತ್ತಾ ಇದ್ದಾರೆ. ಎಲ್ಲ ಹತ್ರ ನಮಗೆ ಹೇಳಲಿಕ್ಕಿರೋದು, ಈ ವರ್ಷ ನಮ್ಮ ವಾದಿ ತೈಬ ಕಿನ್ನ ಅವರು ಸುಮಾರು 25 ಮಕ್ಕಳನ್ನ ನಮ್ಮ ಶಾಲೆ ಕರ್ಣಿಸಿ ಅವರೊಂದು ಮುಳುಗುತ್ತಿರುವಂತಹ ಒಂದು ವ್ಯಕ್ತಿಗೆ ಒಂದು ಚಿಕ್ಕ ಹುಲ್ಲು ಸಹಾಯಕವಾಗುತ್ತದೆ ಎಂಬ ಒಂದು ರೀತಿಯಲ್ಲಿ ಅವರು ನಮಗೆ ಆ ಮುಳುಗುತ್ತಿರುವಂಥ ಅವಸ್ಥೆಯಲ್ಲಿ ನಮಗೆ 25 ಮಕ್ಕಳನ್ನ ಅವರು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಇಲ್ಲಿ ಶಂಸುಲ್ಲಮ್ಮ ಅರಬಿ ಕಾಲೇಜು ಮಂಗಳನಗರ ಅವರು ಸಹ ನಮ್ಮ ಈ ಶಾಲೆಗೆ ಕರ್ಣಿಸಿದ್ದಾರೆ. ಇನ್ನು ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಈ ಸಮಯದಲ್ಲಿ ಸಲ್ಲಿಸುತ್ತಾ ಇದ್ದೇನೆ. ಹಾಗೂ ನಮ್ಮ ರೋಟರಿ ಕ್ಲಬ್ನವರಿಗೆ ನನಗೆ ಒಂದು ಮನವಿ ಏನೆಂದರೆ, ನಮ್ಮಿಂದ ನಮ್ಮ ಊರಿನ ಹಿರಿಯರಿಂದ ಕೊಡುಗೈ ದಾನಿಗಳಿಂದ ನಮಗೆ ಎಷ್ಟು ಸಾಧ್ಯವಾಯಿತೋ ಅಷ್ಟನ್ನು ನಮ್ಮ ಶಾಲೆಗೆ ನಾವು ಸುರಿದಿದ್ದಾರೆ ಅವರೆಲ್ಲರೂ. ಹಾಗೂ ಈ ವರ್ಷ ಮತ್ತೊಂದು ಹೇಳೋದೇನೆಂದರೆ, ನಮ್ಮ ಶಾಲೆಯ ಉದ್ಧಾರಕ್ಕಾಗಿ LKG ಸಹ ಈ ವರ್ಷ ಸ್ಟಾರ್ಟ್ ಮಾಡಿದ್ದು. ಸುಮಾರು ಆ LKG ವಿಷಯ ಹೇಳಬೇಕಾಗ್ತದಂದರೆ, ಸುಮಾರು ಒಂದು ವರ್ಷದ ಅಂದಾಜು ಅಂದರೆ 1,70,000 ರೂಪಾಯಿ ಅದಕ್ಕೆ ಖರ್ಚು ನಾವು ಇಟ್ಟಾಗ ನಮಗೆ ಕೇವಲ 10 ಮಕ್ಕಳು ಮಾತ್ರ ನಮ್ಮ ಈ ಶಾಲೆಗೆ ಜಾಯಿನ್ ಆಯಿತು.
ಅವರಿಂದ ಕೇವಲ 6,000 ರೂಪಾಯಿ ಮಾತ್ರ ಫೀಸ್ ನಾವು ತಗೊಂಡು ಕೇವಲ ವಾರ್ಷಿಕ 60,000 ರೂಪಾಯಿ ಮಾತ್ರ ನಮಗೆ ಬರಲಿಲ್ಲ. ಒಂದು ಬರ್ತದೆ ಎಂದು ಅಂದಾಜಿಸುವಾಗ ಇನ್ನಿತರ 1 ಲಕ್ಷದ ಅಷ್ಟು ಹಣ ನಮ್ಮ ಸಲಹಾ ಸಮಿತಿಯಲ್ಲಿರುವಂತಹ ಹಿರಿಯ ನೇತಾರರು ಒಂದೊಂದು ತಿಂಗಳ ಸಂಬಳ ನಾನು ಕೊಡ್ತೇನೆ, 2 ತಿಂಗಳ ಸಂಬಳ ನಾನು ಕೊಡ್ತೇನೆ ಅಂತ ಹೇಳಿ ನಮ್ಮ ಈ LKGಯನ್ನು ಮುಂದುವರಿಸಲು ತೀರ್ಮಾನಿಸಿದ್ದಾರೆ. ನಮ್ಮ ಊರವರೆಲ್ಲರ ಸಹಕಾರದಿಂದ ಅದು ಇನ್ನೂ ಮುಂದುವರಿಯುತ್ತಾ ನಮ್ಮ ಈ ಶಾಲೆಗೆ ವಿದ್ಯಾರ್ಥಿಗಳನ್ನ ಜಾಸ್ತಿ ಮಾಡಲಿಕ್ಕೋಸ್ಕರ ಅದು ಸಹಕಾರಿಯಾಗಲಿದೆ. ಎಲ್ಲರೂ ಇನ್ನೂ ಸಹ ಅವರ ಸಹಕಾರ ಎಲ್ಲರದ್ದು ಕೋರುತ್ತಾ ರೋಟರಿ ಕ್ಲಬ್ನವ್ರ ಹತ್ರ ನಮ್ಗೆ ಹೇಳಿರೋದು, ಈ ಪಾಯಿಂಟ್ ನಾವು ಕಳೆದ ವರ್ಷ ಕಷ್ಟ ಬಂದೆಯನ್ನೆಲ್ಲ ಎಲ್ಲರಿಂದ ಕಲೆಕ್ಷನ್ ಎಲ್ಲ ಮಾಡಿ ನಾವು ಮಾಡಿಸಿದ್ದೇವೆ. ಅದರ ಮೇಲೆ ನಮ್ಮ ಶಾಲೆಗೆ ಮೊನ್ನೆ 2007ನೇ ಬ್ಯಾಚಿನವರು ಒಂದು ಇದು ಕೊಟ್ಟರು, ಪ್ರಿಂಟರ್ ಕೊಟ್ಟರು. ಅದನ್ನು ಇಡ್ಲಿಕ್ಕೆ ಸಹ ಕಾರಣ ಒಂದು ಜಾಗ ಇಲ್ಲ, ಏನಂದ್ರೆ ಅಲ್ಲಿ ಸೋರುತ್ತಾ ಇದೆ. ಎಲ್ಲಿ ನಾವು ಅದಕ್ಕಾಗಿ ಒಂದು ಸೀಟಿನ ವ್ಯವಸ್ಥೆ ಒಂದು ಆಗಬೇಕಿತ್ತು. ಅದು ನಮ್ಮ ರೋಟರಿ ಕ್ಲಬ್ನವರ ಕರುಣೆಯಿಂದ ಅದನ್ನು ಅವರು ಮಾಡಿಸಿಕೊಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಅವರ ಹತ್ರ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ನಂತರ ವಿದ್ಯಾರ್ಥಿಗಳ ಪ್ರೋಗ್ರಾಮ್ ಅಲ್ಲಿ ಇದೆ, ಅದಕ್ಕನ್ನು ಸಜ್ಜುಗೊಳಿಸಿದಂತಹ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಸಲಹಾ ಸಮಿತಿನ ಪದಾಧಿಕಾರಿಗಳು, ಒಬ್ಬೊಬ್ಬರ ಹೆಸರು ಹೇಳುವುದಿಲ್ಲ, ನಮ್ಮ ನಾಸಿರ್ ದಾಮಣಿಗೆ ಅವರು ಇದ್ದಾರೆ, ಅವರು ಹಿರಿಯ ನೇತಾರರಾಗಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಂತಹ, ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇಲ್ಲಿ ಬಂದಂತಹ ಈ ಶಾಲೆಗಾಗಿ ದುಡಿದಂತಹ ನಮ್ಮ ಈ ಮೊದಲಿನ SCMC ಅಧ್ಯಕ್ಷರಾಗಿದ್ದಂತಹ ನಮ್ಮ ಮೋಣಿಸನವರು, ಅವರ ಮಕ್ಕಳೆಲ್ಲ ಇದ್ದಾರೆ, ಅವರ ಸಹಕಾರ ತುಂಬಾ ಇದೆ. ಅವರ ಮಕ್ಕಳು ಇಲ್ಲಿ ಕಲಿಯುವುದಿಲ್ಲದಿದ್ದರು ಏನು ಎಲ್ಲ ಸಮಯಕ್ಕೂ ಎಲ್ಲ ಸಂದರ್ಭಕ್ಕೂ ನಮ್ಮ ಶಾಲೆಗೆ ಬಂದವರು ಸಹಕರಿಸುತ್ತಾ ಇದ್ದಾರೆ. ಹಾಗೂ ಇನ್ನಿತರ ಹಲವಾರು SCMC ಅಧ್ಯಕ್ಷರು, ಮೊದಲಿನ ಅಧ್ಯಕ್ಷರಾದಂತಹ ನಮ್ಮ ಮಾಯಿಗುಂಜವರು, ಇನ್ನಿತರ ಹಲವಾರು ವ್ಯಕ್ತಿಗಳು ಹಾಗೂ ಪಂಚಾಯತ್ ಮೆಂಬರ್ರು ಇದ್ದಾರೆ, ನಮ್ಮ ಪುಷ್ಪ ಮೇಡಮ್ ಅವರು ಇದ್ದಾರೆ, ಹಾಗೂ ನಮ್ಮ ಸಲಹಾ ಸಮಿತಿಯ ಉಪಾಧ್ಯಕ್ಷರು ಇದ್ದಾರೆ, ಹಾಗೂ ನಮ್ಮ ಪಂಚಾಯತ್ಯ ಮೆಂಬರ್ ಆದ ಅಬ್ಬಾಸ್, ಇನ್ನಿತರ ಹಲವಾರು ವ್ಯಕ್ತಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಾನು ಯಾರನ್ನು ಬಿಟ್ಟು ಹೋದ್ರೆಲ್ಲ ಕ್ಷಮಿಸಿ, ಎಲ್ಲರಿಗೂ ನಾನು ಧನ್ಯವಾದಗಳು ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಇಂದು ಒಂದೆರಡು ಮಾತುಗಳನ್ನ ಕೊನೆಗೊಳಿಸುತ್ತಾ ಇದ್ದಾರೆ. ಹಾಗೂ ನಮ್ಮನ್ನೆಲ್ಲ ಈ ಪ್ರೋಗ್ರಾಮ್ ಅನ್ನ ಹೊರ ಜಗತ್ತಿಗೆ ತೋರಿಸಿಕೊಡ್ಲಿಕ್ಕಾಗಿ ನಮ್ಮ ವಿಡಿಯೋಗ್ರಾಫರ್ ಇದ್ದಾರೆ, ಅವರಿಗೂ ನಾನು ಸುರೇಂದ್ರ ಕರ್ಕೇರ ಎಂಬವರು ಅವರು ಇದ್ದಾರೆ, ಅವರಿಗೂ ನಾನು ಅದೇ ಸ್ಪಂದನ ಟಿವಿಯಲ್ಲಿ ಅರ್ಧ ಗಂಟೆ ಅದು ಬರ್ತೇವೆ ಅಂತ ಎಲ್ಲರೂ ಅದನ್ನು ನೋಡಿ ಅವರಿಗೊಂದು ಇದು ಅವರೊಂದಿಗೆ ನಾವು ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಅವರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದೆರಡು ಭಾಷಣ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೋಟ್ ಆಫ್ ಥ್ಯಾಂಕ್ಸ್. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ರಾಷ್ಟ್ರೀಯ ಸಮಿತಿಯವರು ಸರ್ಕಾರಿ ಶಾಲೆಯಲ್ಲಿ 77ನೇ ಬಹುಶಃ ಯಾಕೆಂದರೆ ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮದೊಂದಿಗೆ ಈ ರೋಟರಿ ಕ್ಲಬ್ನವರು ಇಷ್ಟು ಒಂದು ನಮ್ಮ ಊರಿನಲ್ಲಿ ಬಂದು ಇಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದೀರಾ. ನಿಮಗೆ ನಾನು ಒಬ್ಬ ಊರಿನವನಾಗಿ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ನ ಪರವಾಗಿ ನಿಮಗೆ ಹೃದಯಸ್ಪರ್ಶಿ ಅಭಿನಂದನೆ ಸಲ್ಲಿಸುತ್ತೇನೆ. ಬಹುಶಃ ಇವರಿಗೆ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಮಾತಾಡಿದ್ರು, ನಮಗೆ ಜಾಸ್ತಿಯನ್ನು ಮಾತಾಡಲ್ಲ. ಆದರೆ ಒಂದು ವಿಚಾರ ಅಂತ ಹೇಳಿದರೆ ಸ್ವಾತಂತ್ರ್ಯೋತ್ಸವದ ವಿಚಾರವಾಗಿ ಒಂದು ಮಾತನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕೆಂತೇಳಿದರೆ ಇವತ್ತು ನಾವು ಫ್ಲಾಗ್ ಹೋಸ್ಟ್ ಮಾಡಿದ್ದೇವೆ. ಬಹುಶಃ ಇದು ಮಾತ್ರ ದೇಶ ಪ್ರೇಮಕ್ಕಾಗಿ ತೋರಿಸ್ತಕ್ಕಂಥ ಕೆಲಸ ಅಲ್ಲ. ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಈ ಫ್ಲಾಗ್ ಹೋಸ್ಟ್ ಮಾಡೋದ್ರೊಂದಿಗೆ ನಾವು ನಮ್ಮ ನೆರೆಮನೆಯನ್ನು ಅದೇ ರೀತಿ ನಮ್ಮ ಸಹೋದರನೆಲ್ಲ ಒಂದಾಗಿ ಕಾಣತಕ್ಕಂಥ ಒಂದು ಮನೋಭಾವನೆ ಇದೆಯಲ್ಲ, ಅದು ನಿಜವಾದ ದೇಶ ಪ್ರೇಮ ಅನ್ನತಕ್ಕಂಥ ಮಾತನ್ನು ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು
ಕಾಣತಕ್ಕಂಥ ಅನೇಕ ಸನ್ನಿವೇಶಗಳು ನೋಡಿದಾಗ ಬಹಳ ಬೇಸರ ಆಗ್ತದೆ. ಯಾಕೆಂದರೆ ಏಕತೆಯಿಂದ ಕೂಡಿರ್ತಕ್ಕಂಥ ಭಾರತ, ಈ ಭಾರತದಲ್ಲಿ ಎಲ್ಲ ವರ್ಗದವರು ಕೂಡ ಇದ್ದಾರೆ. ಎಲ್ಲ ವರ್ಗದವರನ್ನು ಕೂಡ ನಾವು ಒಂದಾಗಿ ಕಾಣಬೇಕಿರ್ತಕ್ಕಂಥ ಸಂದೇಶ ಕೊಡುವುದರೊಂದಿಗೆ ನಾನು 72ನೇ ವಿಶೇಷವಾಗಿದ್ದ ಶುಭಾಶಯ ಮಗದೊಮ್ಮೆ ಹೇಳಿ ನನ್ನನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆದ ಆರ್ಥಿಕ ಶುಭಾಶಯಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಉರುಮನೆಯಲ್ಲಿ ಇಂದು ಜರುಗಿದ 77ನೇ ಸ್ವಾತಂತ್ರ್ಯ ದಿನದಂದು ಅತಿಥಿಗಳಾಗಿ ಭಾಗವಹಿಸಿದ ರೋಟರಿ ಮಂಗಳೂರು ಸೆಂಟರ್ ಸಂಸ್ಥೆಯ ಸದಸ್ಯರಾದ ರೊಟೇರಿಯನ್ ಡಾಕ್ಟರ್ ದೇವದಾಸ್ ರೈ, ಕಾರ್ಯದರ್ಶಿ ರೊಟೇರಿಯನ್ ವಿಜಯನ್, ಮಾಜಿ ಅಧ್ಯಕ್ಷ ರೊಟೇರಿಯನ್ ಸಂತೋಷ್ ಶೇಖ್, ರೊಟೇರಿಯನ್ ವಸಂತ್ ಮಾಲ್ಯ, ರೊಟೇರಿಯನ್ ಗಣೇಶ್ ಮತ್ತು ಜಗನ್ನಾಥ್ ಶೆಟ್ಟಿ ಇವರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ಬಾಸ್, ಸರ್ವ ಸದಸ್ಯರಿಗೂ ಧನ್ಯವಾದಗಳು. SDMC ಅಧ್ಯಕ್ಷರಾದ ಅಶ್ರಫ್ ಹಾಗೂ ಸದಸ್ಯರು ಹಾಗೂ ಸಲಹಾ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಇಲ್ಲಿ ಸೇರಿರುವ ಹಳೆ ವಿದ್ಯಾರ್ಥಿಗಳು, ಅದೇ ರೀತಿ ಎಲ್ಲ ಪೋಷಕರು ಮತ್ತು ಶಿಕ್ಷಕ ವೃಂದದವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಈ ಶಾಲೆಯ ಪುಟಾಣಿ ವಿದ್ಯಾರ್ಥಿಗಳಾದ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.